ನಾವು ಯಾವ ರೀತಿ ಜಾಗೃತರಾಗಿದ್ದೀವಿ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಒಂದು ಕರೆಗೆ ಇವತ್ತು ಹಿಂದೂ ಸಮಾಜ, ಹಿಂದೂ ಜಾಣ ವೇದಿಕೆ ಆಗಿರ್ಬೋದು, ಬಜರಂಗದಳ ಕಾರ್ಯಕರ್ತರು ಆಗಿರ್ಬೋದು ಮತ್ತು ಸಂಘ ಪರಿವಾರದ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು, ತಕ್ಷಣಕ್ಕೆ ನಾವು ಇಷ್ಟೊಂದು ಸಂಖ್ಯೆ ಸೇರಿದ್ದೀವಿ. ನಮಗೆ ಕತ್ತಾಳ್ಜಿ ಅವರು ಹೇಳಿದ ಹಾಗೆ ಇವತ್ತು ನಮ್ಗೆ ಲಕ್ಷಾಂತರ ಜನ ಬರ್ಬೇಕು ಅಂತ ನಮ್ಗೆ ಇಷ್ಟು ಸಂಖ್ಯೆಯಲ್ಲಿ ಸಾಕು ನಮ್ಮ ಹಿಂದೂ ಸಮಾಜದ ಸಮಸ್ಯೆಗಳನ್ನ ಎದುರಿಸೋದಕ್ಕೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯ ಇನ್ಸ್ಪೆಕ್ಟರ್ ಬರೋರಿದ್ದಾರೆ. ನಾವೆಲ್ಲ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಏನು ಲೌಕಿ ಆದಂತ ಒಂದು ಪಾಪದ ಕೃತ್ಯ ಮಾಡಿರುವಂತಹ ಆ ಒಂದು ಹುಂಡನನ್ನು ಹಿಡಿಬೇಕು ಮತ್ತು ಅವನಿಗೆ ಕಠಿಣವಾದಂತಹ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ಳೋಣ. ಈಗಾಗಲೇ ಅದರ ಪೂರಕವಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಇನ್ನು ಒಂದು 5 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕಾರ್ಯಕರ್ತರು ಅವರನ್ನು ಸ್ವಲ್ಪ ಭೇಟಿಯಾಗಿ ನಮ್ಮ ಮನವಿಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಈ ಒಂದು 5 ನಿಮಿಷದಲ್ಲಿ ಕಾಯೋಣ. ಮಾಡ್ಬೋದಲ್ವಾ? ಹಲೋ ಭಾರತ್ ಮಾತಾ ಕಿ ಜೈ. ಹಲೋ ಭಾರತ್ ಮಾತಾ ಕಿ ಜೈ.